Guys, what's up? Due to another video. ನಾನು ಇವತ್ತು ಹೇಳ್ತಿದ್ದೀನಿ ನಿಮಗೆ ಮೈನ್ ಕ್ರಾಫ್ಟು ಹಾಲೆ ಮೋಟು ಮತ್ತು ಎಲ್ಲ ಅನ್ಲಾಕ್ ಆಗುತ್ತೆ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಈಗ ನನ್ನ ಹತ್ರ ಮಾಮೂಲಿ ಇದಿದೆ, ಮಾಮೂಲಿ ಮೈನ್ ಕ್ರಾಫ್ಟ್ ನೀವು ತೋರಿಸ್ಕೊಡ್ತೀನಿ. ಈ ಮೈನ್ ಕ್ರಾಫ್ಟಲ್ಲಿ ಏನಿರಲ್ಲ, ಎಮೋಟ್ಸ್ ನಾಟ್ skins, no way. Next to now you can see literally guys कुछ भी नहीं आ रहा है. I want some mine coins. I have 0 mine coins, you can see. And edit character, we move to edit character. Load you unable to connect to marketplace, maybe just even internet. अरे बेवकूफ, मेरा इंटरनेट तो फुल्ली है. हाँ, तुम्हें को पता है ಎಲ್ಲರಿಗೂ ಗೊತ್ತಿರಬೇಕೇನಂದ್ರೆ ಬರೋದಿಲ್ಲ. ಅದಕ್ಕೆ ಈಗ ಮೈನ್ಕ್ರಾಫ್ಟಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಏನಾದರೂ ಬರೋದೈತಿ ನಾನು ಮಾಡ್ಕೊಡ್ತೇನೆ ವಿತೌಟ್ ಸೈನ್ ಇನ್. ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿತೌಟ್ ಸೈನ್ ಇನ್. ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಯು ಹ್ಯಾವ್ ಟು ಗೋ ಟು ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಡೌನ್ಲೋಡ್ ದಟ್ ಆ್ಯಂಡ್ ವೇಟ್ ಸಮ್ ಮಿನಿಟ್. ನಾನು ಅದನ್ನು ಡೌನ್ಲೋಡ್ ಮಾಡಿ ಬೇಗ ಬರ್ತೀನಿ. ಗಾಯ್ಸ್, ಹೋದ ವಿಡಿಯೋದಲ್ಲಿ ನಾವು ಹೇಳಿರ್ಬೇಕು, ನಾವು ನೋಡಿದ್ದೇನೋ ಮೈನ್ಕ್ರಾಫ್ಟ್ ಅದನ್ನು ಡೌನ್ಲೋಡ್ನ ಮಾಡಿದ್ದೀನಿ. ಈಗ ನಾನು ಇದನ್ನು ಮಾಡ್ತಿದ್ದೀನಿ. ಈ ರೀತಿ ಬರುತ್ತೆ. ಆಗ ಹಿಂಗೆ ಲೇಬಲ್ ಕೊಟ್ಬಿಟ್ಟು ವಾಪಸ್ ಹೋಗಿ ನಾವು ಕ್ಲಿಕ್ ಆನ್ ದಟ್ ಅನದರ್ ಒನ್ ಟೈಮ್. ಈ ರೀತಿ ಎಲ್ಲ ಬರುತ್ತೆ. ಗಾಡ್ ಮೋಡ್ ಬಂದರೆ ನೀವು ಗಾಡ್ ಮೋಡ್ ಹಾಕ್ಕೊಂಡು ಹೈಡ್ ಅನ್ನೋದನ್ನು ಕೊಡಿ, ಇಲ್ಲ ಕ್ಲೋಸ್ ಕೊಡಿ. ನಂಗೆ ಗಾಡ್ ಮೋಡ್ ಬೇಡ, ಕ್ಲೋಸ್ ಕೊಡಿ. ಈಗ ಇದು ಮಾಮೂಲಿ ಮೈನ್ಕ್ರಾಫ್ಟ್ ಏನಿದೆ ಓಕೆ, ಆದರೆ ಇದು ಮಾಮೂಲಿ ಮೈನ್ಕ್ರಾಫ್ಟ್ not. This is not a normal Minecraft. ಇದು ಒಂದು ನಿಮಿಷ ತೋರಿಸ್ತೀನಿ. ಲೋಡಿಂಗ್ ರಿಸೋರ್ಸಸ್ हो गया. Now you can see ನಾನು ಅದನ್ನು ಡೌನ್ಲೋಡ್ ಮಾಡಿದ್ದೆ. ನನ್ನ ಹತ್ರ 0 ಮೈನ್ ಕಾಯಿನ್ಸ್ ಅಂತ ನಿಮಗೆ ಗೊತ್ತಾಗಿದೆ. ಆದರೆ ಇರಿ ಔಟ್ಫಿಟ್ಸ್ ಹೋಗಿ ನಿಮಗೆ ಯಾವುದಿಷ್ಟ ಅಂತ ಹೇಳಿ. ಹಾಂ ಗಾಯ್ಸ್, ನೋಡಬಹುದು. ನೋಡಿದ್ರೆ ಕುಚ್ ಭಿ ಆತಾ ಹೈ, ಕುಚ್ ಭಿ ಆತಾ ಹೈ यहाँ पर. and hit B. I will show you. Pilot hat. Now you can see guys. ನೋಡಿದ್ರೆ ತಾನೇ ಬ್ಯಾಕ್ ಐಟಮ್ ಬೇಕಾದರೆ ಏನಾರು ಅನ್ಲಾಕ್ ಆಗಿದೆ ನೋಡಿ. ಇಲ್ಲಿ ಕೆಳಗಡೆ ಇದು ಅನ್ಲಾಕ್ ಆಗಿದೆ, ನೋಡಿದ್ರ ಇದು ಅನ್ಲಾಕ್ ಆಗಿದೆ. ಯಾವ್ದು ಬೇಕು ಅದನ್ನು ಹಾಕೋಬೋದು. ಎಮೋಟ್ಸ್ ಮೇನೇಬಲ್ ಎಮೋಟ್ಸ್ ನೀವು ಕೇಳ್ತಿದ್ದಲ್ಲ ನೋಡಿ. ಇದು ಅನ್ಲಾಕ್ ಮಿನಿ ಒಂದು ಹೊಸದು ಬಂದಿರಬೇಕೇನೋ, ಅದು ಗೊತ್ತಿದೆ ಅಲ್ವಾ, ಅದು ಅನ್ಲಾಕ್ಡ್ ಆಗಿದೆ. ಸೋನಿಕ್ದು ವೇ. ನೆಕ್ಸ್ಟ್ ಕೇಪ್ದು ಬರೋದು ಒಂದೇ ಅಲ್ವಾ, ಈಗ 2 ರೀಪರ್ ಕೇಪ್ ನೋಡಿದ್ರ ಗಾಯ್ಸ್. ನನಗೆ ಬಿಗಿದ್ಬೇಡ. ಪೈಲಟ್ ನೋಡಿದ್ರ ಗಾಯ್ಸ್ ಈ ರೀತಿ. ನೆಕ್ಸ್ಟ್ ನೀವು ಮಾರ್ಕೆಟ್ ಪ್ಲೇಸಲ್ಲಿ ಬೇಕು ಅಂತ ನೀವು ಕೇಳ್ತಿದ್ರಲ್ಲ, ಈಸಿ ಪೀಸಿ. ನಾವ್ ಯು ಕ್ಯಾನ್ ಸಿ ಈಸಿ ಗಾಯ್ಸ್. ಇದನ್ನು ನೀವು ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ ಬರುತ್ತೆ. ನೆಕ್ಸ್ಟು ಅದನ್ನು ನೀವು ಡೌನ್ಲೋಡ್ ಅಂತ ಬ್ಲೂ ಕಲರ್ ರೀತಿ ಒಂಥರ ಬರುತ್ತೆ, ಅದನ್ನು ಡೌನ್ಲೋಡ್ ಕೊಡಿ. ಡೌನ್ಲೋಡ್ ಆದ ತಕ್ಷಣ ಡೌನ್ಲೋಡ್ಸ್ ಬಟನ್ ಕ್ರೋಮಿಂದ ಕಡೆಗೆ ಹೋಗಿ ಡೌನ್ಲೋಡ್ಸ್ ಅಂತ ಬರುತ್ತೆ. ಈಗ ನಾನು ಇದನ್ನು
ಫರ್ನಿಚರ್ ಫ್ಯೂರಿಯನ್ ಅದನ್ನು ಡೌನ್ಲೋಡ್ ಮಾಡ್ತಿದ್ದೀನಿ, ಆದರೆ ಬೇಡ ಬಿಡಿ. ಹೇಗೆ ಅಂತ ನಾನು ತೋರಿಸ್ತೀನಿ. ಈಗ ಕ್ರೋಮಲ್ಲಿ ಹೋದರೆ ರೀಸ್ಟಾರ್ಟ್. ಹಿಂಗೆ ಡೌನ್ಲೋಡ್ ಆದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಮೈನ್ಕ್ರಾಫ್ಟ್ 1.117 ಲಕ್ಸಸ್ APK ಅಂತ, ಅದನ್ನು ನೀವು ಡೌನ್ಲೋಡ್ ಅಂತ ಅದಕ್ಕೆ ಒತ್ತಿ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅನ್ನೋ ಬಟನ್ ಹಾಕ್ಕೊಳ್ಳಿ. ನಾವು ಇಟ್ ಇನ್ಸ್ಟಾಲ್ಡ್, ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಸೊ ದಟ್ಸ್ ವೈ ಓಪನ್ ಅಂತ ಬರುತ್ತೆ. ಈಗ ಅದು ಓಪನ್ ಆಗಿದೆ. ಅದೇ ನಿಮಗೆ ಇಲ್ಲೆಲ್ಲಿ ಬರುತ್ತೆ ಹಿಂಗೆ ಅದಕ್ಕೊತ್ತಿ ಸೇಮ್ ನಾನು ಹೇಳೋದ್ನಲ್ಲ, ಗಾಡ್ ಮಾಡಬೇಕಾದ್ರೆ ಕ್ಲೋಸ್ ಮಾಡಿ ಆನ್ ಮಾಡಿಬಿಟ್ಟು ಗಾಡ್ ಮಾಡೋದು ಏನು ಯೂಸ್ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಕ್ರಿಯೇಟ್ ಆಗಿಬಿಡುತ್ತೆ. ಇರಿ ಥೋಡಾ ವೆಯ್ಟ್ ಕರೋ. ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಫ್ರೆಂಡ್ ಮೈನ್ಕ್ರಾಫ್ಟಲ್ಲಿ ವಿತೌಟ್ ಸೈನ್ ಇನ್, ಇಲ್ಲ ನೀವು ಪ್ಲೇಸ್ಟೋರಿಂದ ದುಡ್ಡು ಕೊಟ್ಟಾರು 699 ಕೊಟ್ಟದೆ ನೀವು ಫ್ರೆಂಡ್ ಆಗೋದೆಲ್ಲ ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಐ ವಿಲ್ ಶೋ ಯು. ಈಗ ನಾನಂತ ಇಲ್ಲಿ ವರ್ಲ್ಡ್ ಒಳಗಡೆ ಬಂದಿದ್ದೀನಿ. ಗಾಡ್ ಮೋಡ್ ಅಂದರೆ ನೀವೇನಂತ ಕೇಳ್ತೀರಲ್ವ? ಇರಿ 1 ನಿಮಿಷ, 2 minutes wait. ಬಾಯ್ ಆಜಾ ಬಂತು. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗಾಡ್ ಮಾಡೋದು ಏನಂತ. ಇಲ್ಲಿಂದ ಬಿದ್ದರೆ ಫಾಲ್ ಡ್ಯಾಮೇಜ್ ತಗೋಬೋದೇನೋ. ಈಸ್ ಇಟ್? ಎಸ್, ಫಾಲ್ ಡ್ಯಾಮೇಜ್ ತಗೋತೀನೋ ಅಂತ ನನಗೂ ಗೊತ್ತು. ಈಗ ಐ ಕ್ಯಾನ್ ನಾಟ್ ಟೇಕ್ ಫಾಲ್ ಡ್ಯಾಮೇಜ್. ಈಗ ಈ ಗೋಟಿಂದ ನಾನು ಓಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಗೋಟ್ ಹೊಡಿ ನನಗೆ. ಓಯ್, ಹೊಡಿತಿಲ್ಲ ಅದು. ಓಕೆನಾ ಫ್ರೆಂಡ್ಸ್, ಇದನ್ನು ಡೌನ್ಲೋಡ್ ಮಾಡಿ. ನಿಮ್ಗೇನಾದ್ರು ಇಷ್ಟ ಆದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಲಿಂಕ್ ಬಗ್ಗೆ ಏನಾದ್ರು ಬರಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಓಕೆನಾ? ಓಕೆ, ಬಾಯ್ ಬಾಯ್.